ಮಂಗಳೂರು ನಗರದಲ್ಲಿರುವ ಡಯಟ್ ಕಚೇರಿಗೆ ನುಗ್ಗಿ 3 ಮಹಿಳಾ ಸಿಬ್ಬಂದಿಗೆ ಹಲ್ಲೆ ನಡೆಸಿ ಕೊಲೆ ಯತ್ನ ನಡೆಸಿದ್ದ ಪ್ರಕರಣದ ಆರೋಪಿ ನವೀನ್ ಶೆಟ್ಟಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಆರೋಪಿ ಸೋಮವಾರ ಡಯಟ್ ಕಚೇರಿಗೆ ಆಗಮಿಸಿ ಉಪನ್ಯಾಸಕಿಯೊಬ್ಬರನ್ನ ಕೇಳಿ ಏಕಾಏಕಿ 3 ಮಹಿಳಾ ಸಿಬ್ಬಂದಿ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದ. ಜೈಲು ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿ ಆರೋಪಿಯನ್ನ ಬರ್ಕೆ ಪೊಲೀಸರ ವಶಕ್ಕೆ ಒಪ್ಪಿಸಿದ್ರು. ಆರೋಪಿಯ ವಿಚಾರಣೆ ವೇಳೆ ನನಗೆ ಉಪನ್ಯಾಸಕಿಯೊಬ್ಬರು ತರಗತಿಯಲ್ಲಿ ವಿನಾಕಾರಣ ಬೈಯುತ್ತಿದ್ದರು, ತರಗತಿಯಲ್ಲಿ ನನಗೆ ಕಿರುಕುಳ ನೀಡುತ್ತಿದ್ದರು, ಇನ್ನೊಂದು ಕಾಲೇಜಿನ ವಿದ್ಯಾರ್ಥಿ ಜೊತೆ ಸೇರಿ ನನಗೆ ವಾಮಾಚಾರ ಮಾಡಿದ್ದಾರೆ ಎಂದೆಲ್ಲ ಮಾನಸಿಕ ಅಸ್ವಸ್ಥನಂತೆ ಆರೋಪ ಮಾಡಿದ್ದಾನೆ ಎಂದು ತಿಳಿದು ಬಂದಿದೆ. ಸದ್ಯ ತನಿಖೆ ನಡೆಯುತ್ತಿದೆ. ತುಂಬ ಕ್ಲಿಯರ್ ಆಗಿ ಡಾಕ್ಟ್ರು ಹೇಳ್ತಾರೆ, ಅವನಿಗೆ ಪ್ಯಾರನಾಯ್ಡ್ ಸಿಜೋಫ್ರೀನಿಯಾ ಕ್ರಾನಿಕ್ ಅಂದರೆ ಬಹಳ ಗಂಭೀರವಾದಂತಹ ಪ್ಯಾರನಾಯ್ಡ್ ಸಿಜೋಫ್ರೀನಿಯಾ ಡಿಸೀಸ್ ಅವನಿಗೆ ಇರುವಂಥದ್ದು. ಅದು ಒಂದು ಮೆಂಟಲ್ ಇಲ್ನೆಸ್ಸು. ಆ ಒಂದು ಸಮಸ್ಯೆಯಿಂದ ಅವನು ಬಳಲ್ತಾ ಇರುವಂಥದ್ದು ಕಂಡು ಬಂದಿದೆ. ಅವನು ಈ ಹಿಂದೆ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ಟೀಚರ್ ಅವನಿಗೆ ಕರೆಕ್ಟಾಗಿ ಗೌರವ ಕೊಡ್ತಿರಲಿಲ್ಲ, ಅವನಿಗೆ ಅಭಿಮಾನದಿಂದ ನೋಡ್ತಾ ಇರಲಿಲ್ಲ ಅನ್ನೋವಂಥದ್ದು ಅವನ ಮನಸ್ಸಲ್ಲಿದ್ದು. ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಅಲ್ಲಿ ಓದ್ತಿದ್ದಂಥ ಆ ಸಂದರ್ಭದಲ್ಲಿ ಅಲೋಷಿಯಸ್ ಕಾಲೇಜಲ್ಲಿ ಓದ್ತಿದ್ದಂಥ ಒಬ್ಬ ವಿದ್ಯಾರ್ಥಿ ಅವನು ಮತ್ತು ಈ ಟೀಚರ್ ಇಬ್ಬರು ಸೇರ್ಕೊಂಡು ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅನ್ನೋವಂಥದ್ದು. ಮತ್ತು ನನಗೆ ಬೇರೆ ಬೇರೆ ರೀತಿಯಿಂದ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲರೂ ತೊಂದರೆ ಕೊಡ್ತಾ ಇದ್ದಾರೆ. ಈ ಬ್ಲ್ಯಾಕ್ ಮ್ಯಾಜಿಕ್ ತೆಗೆದುಬಿಡಿ ನನಗೆ ಮಾಡಿರೋದು ಅನ್ನೋದನ್ನು ನಾನು ಅವ್ರ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದೆ. ಅವ್ರು ಸಿಗದೇ ಇದ್ದಾಗ ನಾನು ಏಕಾಏಕಿ ನನಗೆ ಸಿಟ್ಟು ಬಂದು ಈ ಒಂದು ಕೃತ್ಯ ಮಾಡಿದ್ದೀನಿ ಅನ್ನೋವಂಥದ್ದು ಆರೋಪಿ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಈಗ ಅವನ್ನ ವಶಕ್ಕೆ ತೊಗೊಂಡಿದ್ದೀವಿ. ವಶಕ್ಕೆ ತೊಗೊಂಡು ಅವನ್ನ ವಿಚಾರಣೆಗೆ ಒಳಪಡಿಸಿ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದೆ. ಮತ್ತು ಅದಕ್ಕೆ ಪೂರಕವಾಗಿ ಮೆಡಿಕಲ್ ಎವಿಡೆನ್ಸಸ್ಸು ಮತ್ತು ಅವನ್ನ ಟ್ರೀಟ್ ಮಾಡ್ತಿದ್ದಂಥ ವೈದ್ಯರು ಯಾರಿದ್ದಾರೆ ಅವ್ರ ಕಡೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡು